ರೆಡ್ ಬಾಕ್ಸೆಟ್ ಕಂಪನಿಯೊಂದಿಗೆ ಸೇರಿ ಅಕ್ರಮ ಗಣಿಗಾರಿಕೆಯಲ್ಲಿ ಮಂಗಳೂರು ಶಾಸಕ ಯುಟಿ ಖಾದರ್ ಅವರ ಹತ್ತಿರದ ಸಂಬಂಧಿಗಳು ತೊಡಗಿದ್ದಾರೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸುದರ್ಶನ್ ಮೂಡಬಿದ್ರೆ ಆರೋಪಿಸಿದ್ದಾರೆ. ಮಂಗಳೂರು ನಗರದ ಕೋಡಿಯಾಲ್ ಬೈಲಿನಲ್ಲಿರುವ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗಾರರನ್ನು ಉದ್ದೇಶಿಸಿ ಮಾತನಾಡಿದ ಇವರು, ಮುಡುಪುವಿನಲ್ಲಿ ನಡೆಯುತ್ತಿರುವ ಅಕ್ರಮ ಗಣಿಗಾರಿಕೆಯಲ್ಲಿ ಪ್ರಸ್ತುತ ಅಧಿಕಾರದಲ್ಲಿರುವ ಶಾಸಕರ ಹತ್ತಿರದ ಸಂಬಂಧಿಗಳು ಶಾಮೀಲಾಗಿದ್ದಾರೆ ಎಂದು ಮಾಜಿ ಉಸ್ತುವಾರಿ ಸಚಿವ ರಮನಾಥ ರೈ ಅವರು ಆರೋಪಿಸಿದ್ದಾರೆ. ಇದಕ್ಕೆ ಅವರು ದಾಖಲೆ ನೀಡಲಿ, ನಮಗೆ ಬಂದ ಮಾಹಿತಿ ಪ್ರಕಾರ ಅಕ್ರಮ ಮಣ್ಣು ಸಾಗಾಟ ಪ್ರಕ್ರಿಯೆಯಲ್ಲಿ ಖಾದರ್ ಅವರ ಸಂಬಂಧಿಗಳು ಶಾಮೀಲಾಗಿದ್ದಾರೆ ಎಂದು ಹೇಳಿದ್ದಾರೆ. ದೃಷ್ಟಿಯಿಂದಲೇ ಮುಡಿಪಲ್ಲಿ ಆಗುವಂಥ ಇಲ್ಲಿಗಲ್ ಆಕ್ಟಿವಿಟೀಸ್ ಏನು ಅಕ್ರಮ ಗಣಿಗಾರಿಕೆ ನಡೀತಾ ಇತ್ತು, ಅದಕ್ಕೆ ಬೇಕಾದಂಥ ಸೂಕ್ತ ಕಾನೂನು ಕ್ರಮವನ್ನು ಎತ್ತಿಕೊಳ್ಳಬೇಕೆನ್ನುವಂಥ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ರೈಡ್ ಮಾಡಿದ್ದಾರೆ, ಬಂಧಿಸಿದ್ದಾರೆ. ಇನ್ನೊಂದು ಮಾಜಿ ಉಸ್ತುವಾರಿ ಸಚಿವರು, ಬಹಳ ಜವಾಬ್ದಾರಿಯಲ್ಲಿ ಇರುವಂಥ ವ್ಯಕ್ತಿ, ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದರು. ಅವರು ಒಂದು ಕಂಪನಿಯ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ. ರೆಡ್ ಬಾಕ್ಸೈಟ್ ಕಂಪನಿ ಎನ್ನುವಂಥ ವತಿಯಿಂದ ಗಣಿಗಾರಿಕೆ ನಡೀತಾ ಇದೆ. ಆ ಗಣಿಗಾರಿಕೆಯ ಜೊತೆಗೆ ಈಗ ಅಧಿಕಾರದಲ್ಲಿರುವಂತಹ ಶಾಸಕರ ಸಂಬಂಧಿಕರಿದ್ದಾರೆ. ಅವರು ದಾಖಲೆಯನ್ನು ಕೊಡಬೇಕು. ನಾವು ರಮನಾಥ ರೈಯಲ್ಲಿ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮಗೆ ಬಂದ ಮಾಹಿತಿ ಪ್ರಕಾರ ರೆಡ್ ಬಾಕ್ಸೈಟ್ ಕಂಪನಿಯಲ್ಲಿ ಖಾದರಿನ ಮಂಗಳೂರು ಶಾಸಕರು, ಮಾಜಿ ಸಚಿವರು ಅವರ ಯುಟಿ ಖಾದರ್ ಅವರ ಹತ್ತಿರದ ಸಂಬಂಧಿಗಳು ಇರುವಂಥದ್ದು. ಅದರಲ್ಲಿ ರಾಜೇಶ್ ನಾಯಕರ ಸಂಬಂಧಿಕರಲ್ಲಿಲ್ಲ, ಖಾದರ್ ಅವರ ಹತ್ತಿರ ಸಂಬಂಧಿಕರು ಆ ಕಂಪನಿಯಲ್ಲಿದ್ದಾರೆ. ಇನ್ನೊಂದು, ಇವರ ಪರ್ಮಿಟನ್ನು ಇಟ್ಕೊಂಡು ಅಲ್ಲಿ ಗಣಿಗಾರಿಕೆ ನಡೀತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ದಾಖಲೆ ಸಿಗ್ತದೆ. ಇವತ್ತು ಪರ್ಮಿಟ್ ಇಶ್ಯೂ ಆಗುವಂಥದ್ದು ಆನ್ಲೈನ್ ಸಿಸ್ಟಮಲ್ಲಿ. ಇವರು ಅಲ್ಲಿ ಹೋಗಿ ಪರಿಶೀಲನೆ ಮಾಡಿದರೆ ಎಷ್ಟು ಪರ್ಮಿಟ್ ಹೋಗಿದೆ, ಯಾವ ಡೇಟಿನಿಂದ ಯಾವ ಡೇಟಿನ ತನಕ ಇಶ್ಯೂ ಆಗಿದೆ, ಎಲ್ಲ ಯಾರ ಹೆಸರಿಂದ ಯಾರಿಗೆ ಹೋಗಿದೆ ಎಲ್ಲ ಅಲ್ಲಿ ಮಾಹಿತಿ